ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ವಿಸ್ತರಣೆಗಾಗಿ ಅಗತ್ಯ ಜಮೀನನ್ನು ನೀಡಿರುವ ಭೂಮಾಲಕರಿಗೆ ಟಿಡಿಆರ್ ನೀಡುವ ಸಲುವಾಗಿ ಫೆಬ್ರವರಿ 18ರಂದು ಟಿಡಿಆರ್ ಅದಾಲತ್ ನಡೆಸಲಾಗುವುದೆಂದು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಟಿಡಿಆರ್ ಕೋಶಕ್ಕೆ 4 ಜನ ಸಹಾಯ ನಗರ ಯೋಜನಾಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಟಿಡಿಆರ್ ನೀಡಲು ಹಾಗೂ ಭೂಮಾಲಕರಿಗೆ ಡಿಆರ್ಎಸ್ ನೀಡುವ ಪ್ರಕ್ರಿಯೆ ಚುರುಕುಗೊಳಿಸಲು ಕಾರ್ಯವಹಿಸಲಾಗಿದೆ ಎಂದು ಹೇಳಿದರು. ಇದರ ಅಂಗವಾಗಿ ಟಿಡಿಆರ್ ಅದಾಲತ್ ನಡೆಯಲಿದೆ. ಈ ಸಂದರ್ಭದಲ್ಲಿ ಮಾಲಕರು ಆರ್ಟಿಸಿ ಕ್ರಯಪತ್ರ, ಖಾತಾ ಪ್ರತಿ, ಮ್ಯೂಟೇಷನ್, ಸರ್ವೆ ನಕ್ಷೆ, ಋಣಭಾರ, ರಾಹಿತ್ಯ ಪ್ರಮಾಣ ಪತ್ರ ಮೊದಲಾದ ಅಗತ್ಯ ದಾಖಲೆಗಳೊಂದಿಗೆ ಮನವಿಯನ್ನ ಸಲ್ಲಿಸಬಹುದು. ಡಿಆರ್ಸಿ ನೀಡುವ ಸರಳೀಕೃತ ಪ್ರಕ್ರಿಯೆಯನ್ನು ಸಂಯೋಜಿಸಲು ಸಭೆಯನ್ನ ನಡೆಸಲಾಗಿದೆ ಎಂದು ಅವರು ಹೇಳಿದರು. ಪ್ರಮುಖವಾಗಿ ರಸ್ತೆ ಅಭಿವೃದ್ಧಿ ಆರ್ಥಿಕ ಪರಿಹಾರದ ಬದಲಾಗಿ ನಾವು ಟಿಡಿಆರ್ ಅನ್ನ ನೀಡುವ ಮುಖೇನ ಜಾಗಗಳನ್ನು ಖಾಸಗಿಯವರಿಂದ ಸ್ವಾಧೀನಪಡಿಸಿ ರಸ್ತೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಈಗಾಗಲೇ ಈ ಟಿಡಿಆರ್ ಪ್ರಕ್ರಿಯೆಯನ್ನು ಒಂದು ರೀತಿಯಲ್ಲಿ ತ್ವರಿತಗತಿಯಲ್ಲಿ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಟಿಡಿಆರ್ ಸೆಲ್ಲನ್ನು ನಾವು ಈಗಾಗಲೇ ರಚನೆಯನ್ನು ಮಾಡಿದ್ದೇವೆ. ಈಗಾಗಲೇ ಸರಳೀಕರಣ ಮಾಡುವ ನಿಟ್ಟಿನಲ್ಲಿ ಟಿಡಿಆರ್ ನೀಡುವ ಒಂದು ಸರಳೀಕರಣ ಮಾಡುವ ನಿಟ್ಟಿನಲ್ಲಿ ಕಳೆದ ಡಿಸೆಂಬರಲ್ಲಿ ಕೂಡ ಒಂದು ಸಭೆಗಳನ್ನು ಮಾಡಿ ನಾವು ಕೆಲವೊಂದು ನಿರ್ಣಯಗಳನ್ನು ತಗೊಂಡಿದ್ದೇವೆ. ಆಯುಕ್ತರು ಕೂಡ ತಿದ್ದುಪಡಿಯ ಒಂದಿಗೆ ಅಂದರೆ ಕಳೆದ 2021 ಸೆಪ್ಟೆಂಬರ್ 7/10/2021 ಏನು ಟಿಡಿಆರ್ ಕಾಯ್ದೆಗೆ ತಿದ್ದುಪಡಿಯಾಗಿದೆ. ಅದರ ನಂತರ ಯಾವುದೇ ರೀತಿಯಾದಂಥ ನಿಯಮಗಳು ಸದ್ಯದ ಮಟ್ಟಿಗೆ ರಚನೆ ಆಗಿಲ್ಲ. ಅದೆಲ್ಲವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ಹಿಂದಿನ ನಿಯಮಗಳು ಮತ್ತು ಲೇಟೆಸ್ಟ್ ಆದಂಥ ತಿದ್ದುಪಡಿಯ ಆಧಾರದಲ್ಲಿ ಮಾನ್ಯ ಆಯುಕ್ತರು ಒಂದು ಪ್ರೊಸೀಡಿಂಗ್ಸನ್ನು ಮಾಡಿ ಸದ್ಯದ ಮಟ್ಟಿಗೆ ಟಿಡಿಆರ್ ನೀಡುವ ಒಂದು ಸರಳೀಕರಣವಾದಂಥ ಒಂದು ವಿಧಾನವನ್ನು ಕೈಗೆತ್ತಿಕೊಂಡಿದ್ದಾರೆ. ಇದೇ ವಾರದಲ್ಲಿ ಶುಕ್ರವಾರದಂದು ಮೊದಲನೆಯ ಟಿಡಿಆರ್ ಅದಾಲತ್ತನ್ನು ಆಯೋಜನೆ ಮಾಡಲು ನಾವು ತೀರ್ಮಾನಿಸಿದ್ದೇವೆ. ಆ ದಿವಸ ಸಾರ್ವಜನಿಕರು ಯಾರೆಲ್ಲರೂ ಕೂಡ ರಸ್ತೆ ಅಗಲೀಕರಣಕ್ಕೆ ನಗರ ಪಾಲಿಕೆಗೆ ತಮ್ಮ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ, ಅವರು ಸಂಬಂಧಿತ ದಾಖಲೆಗಳನ್ನು ಇಟ್ಕೊಂಡು ಆ ದಿವಸ ಬಂದರೆ ತಕ್ಷಣ ಅವರಿಗೆ ಟಿಡಿಆರ್ ನೀಡುವ ಪ್ರಕ್ರಿಯೆಗೆ ನಾವು ಚಾಲನೆಯನ್ನು ಕೊಡ್ತೇವೆ. ಆ ದಿವಸ ಇನ್ನೇನಾದರೂ ಇದಕ್ಕೆ ಸಂಬಂಧಿಸಿದಂತೆ ಟಿಡಿಆರ್ಗೆ ಸಂಬಂಧಿಸಿದಂತಹ ಅಹವಾಲುಗಳು ಅಂದರೆ ಅವರ ಏನಾದರೂ ಗ್ರಿವೆನ್ಸಸ್ ಇದ್ದರೆ ಅವರು ಲಿಖಿತ ರೂಪದಲ್ಲಿ ಕೂಡ ಆ ದಿವಸ ನಾವು ಅದನ್ನು ತಗೊಂಡು ಅದಕ್ಕೆ ನಾವು ಸೂಕ್ತ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ. ಪಾಲಿಕೆಯಿಂದ ಕಾನೂನು ತಿದ್ದುಪಡಿಯಾದ ಬಳಿಕ ಶಿಫಾರಸುವಾದ 24 ಪ್ರಕರಣಗಳಲ್ಲಿ 11,685.258 ಚದರ ಮೀಟರ್ ಜಮೀನನ್ನು ಸ್ವಾಧೀನಪಡಿಸಿಕೊಂಡು 23,370.516 ಚದರ ಮೀಟರ್ ಟಿಡಿಆರ್ ಅನ್ನು ಮಂಗಳೂರು ನಗರಾಭಿವೃದ್ಧಿಗೆ ನೀಡಲಾಗಿದೆ ಎಂದು ಪಾಲಿಕೆಯ ಆಯುಕ್ತರಾದ ಅಕ್ಷಯ್ ಶ್ರೀಧರ್ ಹೇಳಿದರು. ಟಿಡಿಆರ್ ತಗೊಂಡವರು ಅವರದು ಜಾಗ ಎಲ್ಲಿನೂ ಇತ್ತಂದ್ರೆ ಸಿಟಿಯಲ್ಲಿ ಎಲ್ಲಿನೂ ಇತ್ತಂದ್ರೆ ಕೂಡ ಅಲ್ಲಿ ಆ ಟಿಡಿಆರ್ ಅನ್ನು ಲೋಡ್ ಮಾಡಿಕೊಳ್ಳಬಹುದು. ಅಥವಾ ಸದ್ಯಕ್ಕೆ ಇರುವ ಆ ಸಂಬಂಧಪಟ್ಟ ಸೈಟ್ನಲ್ಲಿನೇ ಕೂಡ ಇನ್ನೊಂದು ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೂಡ ಯೂಸ್ ಮಾಡಿಕೊಳ್ಳಬಹುದು. ಸಬ್ಜೆಕ್ಟ್ ಟು ರೂಲ್ಸ್ ಅಂದರೆ ಸೆಟ್ ಬ್ಯಾಕ್ ರಿಲ್ಯಾಕ್ಸೇಷನ್ ಅಂತ ಇದೆ, ಬಟ್ ಎಷ್ಟು ಕೊಡಬೇಕು ಅಂತ ಅದು ನಮ್ಮದು ಜಟಾರ್ನಲ್ಲಿ ಇದೆ. ಸೊ ಅದಕ್ಕೆ ಒಳಗಾಗಿ ಅದನ್ನು ಅವರು ಮಾಡಬಹುದು. ಇಲ್ಲ ಅವರು ಬೇರೆಯೊಬ್ಬರಿಗೆ ಮಾರಾಟ ಮಾಡಿಕೊಂಡು ಆ ವ್ಯಾಲ್ಯೂ ಏನಿದೆ ಅದನ್ನು ಇನ್ನೊಬ್ಬರು ಕೂಡ ಯೂಸ್ ಮಾಡಿಕೊಳ್ಳಬಹುದು. 17 ಅಮೆಂಡ್ಮೆಂಟ್ ನಲ್ಲಿ ಏನಾಗಿದೆ, ಮೂಡ ಕೊಡುವಾಗ ಆಯಿತು, ಬಟ್ ಏನಾಗಿದ್ದಾರೆ ಮೂಡಾನು ನೋಟಿಫಿಕೇಶನ್ ಅಬ್ಜೆಕ್ಷನ್ಸ್ ಕರೆದು ಮಾಡಬೇಕು ಅಂತ ಆಯಿತು. ಸೊ ಇದು ಪ್ರಾಸೆಸ್ ಡಬಲ್ ಆಗಿದೆ. ಕಾರ್ಪೊರೇಷನ್ ಇಂದ ಅಬ್ಜೆಕ್ಷನ್ಸ್ ಕರೆದು ಮೂಡಗೆ ಕಳಿಸುವುದು ಮತ್ತು ಮೂಡಿಂದ ಅಬ್ಜೆಕ್ಷನ್ಸ್ ಕರೆದು ಇಶ್ಯೂ ಮಾಡುವುದು. ಈಗ ಆ ಪ್ರಾಸೆಸ್ ಅನ್ನು ಡೆಲೀಟ್ ಮಾಡಿದ್ದಾರೆ. ಈಗ ನಾವು ಇಲ್ಲಿ ರೆಕಮೆಂಡ್ ಮಾಡಿದ್ರೆ ನಾವು ಕೊಡಲೇಬೇಕು. ಯಾಕಂದ್ರೆ ಆಕ್ಟ್ ನಲ್ಲಿ ಸ್ಪಷ್ಟವಾಗಿದೆ ಇದರಲ್ಲಿ ಏನು ಇದಾಗುವುದೊಂದು ಕೂಡ ಹೆಚ್ಚು ಕಡಿಮೆ ಆಗೋದು ಕೂಡ ಕಾರ್ಪೊರೇಷನ್ ಜವಾಬ್ದಾರಿ ಅಂತ. ಸುದ್ದಿಗೋಷ್ಠಿಯಲ್ಲಿ ಉಪಮೇಯರ್ ಸುಮಂಗಲರಾವ್, ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶೋಭಾ ರಾಜೇಶ್, ಸಂದೀಪ್, ಲೀಲಾವತಿ ಪ್ರಕಾಶ್ ಉಪಸ್ಥಿತರಿದ್ದರು. ನಿಮ್ಮ ಮನೆ ಕಟ್ಟಡಗಳಿಗೆ ಬೇಕಾಗುವ ಸ್ಯಾನಿಟರಿ ಉತ್ಪನ್ನಗಳ ಆಯ್ಕೆಗೆ ಇನ್ನಿಲ್ಲ ಚಿಂತೆ. ಗುಣಮಟ್ಟದ ಸ್ಯಾನಿಟರಿ ಉತ್ಪನ್ನಗಳ ಅಗಾಧ ಸಂಗ್ರಹಕ್ಕೆ ಇನ್ನೊಂದು ಹೆಸರು ಭವಾನಿ ಎಂಟರ್ಪ್ರೈಸಸ್. ಸೇರಾ, ಜೆಲ್, ಆಸಿಸ್, ಆಕ್ವೆಲ್ ಕಂಪನಿಗಳ ಬಾತ್ ಮತ್ತು ಸ್ಟೀಮ್ ಬಾತ್ ಉತ್ಪನ್ನಗಳು, ಸೋಮಾನಿ, ಸಿಂಫೋಲೋ, 7 ಕಂಪನಿಗಳ ವಾಲೆ ಮತ್ತು ಫ್ಲೋರ್ ಟೈಲ್ಸ್ಗಳು,
ಜರ್ಮನ್ ತಯಾರಿಕೆಯ ಎಂಸಿಪಿಎಲ್ ವಾಲ್ ಮತ್ತು ಫ್ಲೋರ್ ಟೈಲ್ಸ್ ಹಾಗೂ ಜರ್ಮನ್ ಕಂಪನಿ ಕ್ರೋಕೆಯ ಟ್ಯಾಪ್ಗಳು 10 ವರ್ಷಗಳ ವಾರಂಟಿಯೊಂದಿಗೆ ವಿಶ್ವ ದರ್ಜೆಯ ಬಾತ್ರೂಮ್ ಮತ್ತು ಕಿಚನ್ ಫಿಟ್ಟಿಂಗ್ಸ್ಗಳು ಲಭ್ಯ. ಇದರೊಂದಿಗೆ ಫಿನೋಲೆಕ್ಸ್, ಆಶೀರ್ವಾದ್, ಆಸ್ಟ್ರಲ್ ಕಂಪನಿಗಳ ಪೈಪ್ಗಳು. ನಿಮ್ಮ ಅಗತ್ಯದ ಸ್ಯಾನಿಟರಿ ಉತ್ಪನ್ನಗಳಿಗಾಗಿ ಇದ್ದೇ ಭೇಟಿ ನೀಡಿ. ಹವಾರಿ ಎಂಟರ್ಪ್ರೈಸಸ್, ವಿಶ್ವಾಸ್ ಟವರ್ಸ್, ಕೋರ್ಟ್ ರೋಡ್, ಉಡುಪಿ ಮತ್ತು ಅಮರ್ ಕಂಫರ್ಟ್ಸ್, NH66 ಪಡುಬಿದ್ರೆ.